ಉಡುಪಿ ಜಿಲ್ಲೆಯ ಕಾಪುವಿನ ಐತಿಹಾಸಿಕ ಪ್ರಸಿದ್ಧ ಕಾಪು ಶ್ರೀ ಬ್ರಹ್ಮ ಮುಗೇರ್ಕಳ ಹುಲಿಚಂಡಿ ದೈವಸ್ಥಾನದ ನೇಮೋತ್ಸವ ಇಂದು ನಡೆದ ಹುಲಿಚಂಡಿ ನೇಮೋತ್ಸವದಲ್ಲಿ 3 ಮಂದಿಯನ್ನ ಸ್ಪರ್ಶಿಸುವ ಮೂಲಕ ಸಂಪನ್ನಗೊಂಡಿತು. ಕಾಪು ಶ್ರೀ ಬ್ರಹ್ಮ ಮುಗೇರ್ಕಳ ಹುಲಿಚಂಡಿ ದೇವಸ್ಥಾನದಲ್ಲಿ ಮೇ 10ರಂದು ಆರಂಭವಾಗುವ ನೇಮೋತ್ಸವ ಇಂದು ಪಿಲಿಕೋಲ ನೇಮೋತ್ಸವದೊಂದಿಗೆ ಸಂಪನ್ನಗೊಂಡಿದೆ. ಕಾಪುವಿನ ಹುಲಿಚಂಡಿ ಕೋಲವು ಇತರ ಕಡೆ ನಡೆಯುವ ಆರಾಧನೆಗಿಂತ ಭಿನ್ನವಾಗಿರುವುದರಿಂದ ದೂರದೂರಿನಿಂದ ಸಾವಿರಾರು ಮಂದಿ ಭಕ್ತರು ಭಾಗವಹಿಸಿದ್ರು. ಹುಲಿವೇಷಧಾರಿ ಈ ಸಲ 3 ಮಂದಿಯನ್ನ ಸ್ಪರ್ಶಿಸಿದ್ರು. ಹುಲಿಯು ಯಾರನ್ನಾದ್ರೂ ಸ್ಪರ್ಶಿಸಿದ್ರೆ ಆ ವ್ಯಕ್ತಿ ಬರುವ ಕೋಲದ ಒಳಗೆ ಸಾಯ್ತಾರೆ ಹಾಗೂ ಕೋಲದ ವೇಷಧಾರಿಗೆ ಯಾರನ್ನು ಸ್ಪರ್ಶಿಸದಿದ್ರೆ ಆ ವೇಷಧಾರಿಯೇ ಸಾಯ್ತಾರೆ ಎಂಬ ನಂಬಿಕೆ ಈ ಕೋಲದ್ದು. ಅದಕ್ಕಾಗಿ ಈ ಕೋಲ ನೋಡಲು ಸಾವಿರಾರು ಜನ ಸೇರ್ತಾ ಇದ್ದು ಈ ಬಾರಿಯೂ ದಾಖಲೆ ಸಂಖ್ಯೆಯಲ್ಲಿ ಭಕ್ತರು ಭಯ ಭಕ್ತಿಯಿಂದ ಭಾಗವಹಿಸಿದರು.